ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 14ನೇ ಅಧ್ಯಾಯ ಶ್ಲೋಕ 43. ನ ಬ್ರಹ್ಮದಂಡ ದಗ್ಧಸ್ಯ ನ ಭೂತ ಭಯ ದಸ್ಯ ಚ ನಾರಕಾಚ ಅನುಗೃಹಂತಿ ಯಾಂ ಯಾಂ ಯೋನಿಂ ಅಸೌಗತ. अनुवाद मत भावार्थ अभय चरणाथ भक्तिवेदांत स्वामी शील प्रभुपाद की जय. ಬ್ರಾಹ್ಮಣದಿಂದ ದೂಷಿತನಾದ ಅಥವಾ ಇತರ ಜೀವಿಗಳಿಗೆ ಸದಾ ಭಯವನ್ನುಂಟು ಮಾಡುವವನು ಈಗಾಗಲೇ ನರಕದಲ್ಲಿರುವವರಿಂದ ಆಗಲಿ ಅಥವಾ ತಾನು ಹುಟ್ಟಿರುವ ಜೀವರಾಶಿ ಸಮೂಹದಿಂದಾಗಲಿ ಸಹಾನುಭೂತಿ ಪಡೆಯುವುದಿಲ್ಲ. ಬ್ರಾಹ್ಮಣದಿಂದ ದೂಷಿತರಾಗಬಾರದು, ಒಳ್ಳೇದಲ್ಲ. ಬ್ರಾಹ್ಮಣ ಅಂದ್ರೆ ಅಂತ, ಬ್ರಾಹ್ಮಣ ಅಂದ್ರೆ ಹುಟ್ಟಿನಿಂದಲ್ಲ, ಸಂಸ್ಕಾರದಿಂದ, ಬ್ರಾಹ್ಮಿಕಲ್ ಕ್ವಾಲಿಟೀಸ್. ಹೇಗೆಂದ್ರೆ ಭಗವಂತನ ಸೇವೆ ಮಾಡ್ತಾ ಇರುವವ ಯಾರು ಮಾಡ್ತಾ ಇದ್ದಾನೆ ಅವ, ಯಾಕೆಂದ್ರೆ ಅಷ್ಟು ಡೆಡಿಕೇಟ್ ಆಗಿ ಸೇವೆ ಮಾಡ್ತಾ ಇದ್ದಾನೆ, ಹಾಗಾಗಿ ಅವು ಹೇಳಿದಾಗ್ತದೆ. ಈ ರೀತಿ ಅವ ಶಾಪ ಕೊಡುವುದಲ್ಲ, ಭಕ್ತ ಶಾಪ ಕೊಡುವುದಲ್ಲ, ಅದು ಕೂಡ ಕೆಲವೊಮ್ಮೆ ಎಂತ ಆಗ್ತದೆ ಅಂದ್ರೆ ಅದು ಆಗ್ತದೆ. ಹೇಗೆ ಆಗ್ತದೆ ಅಂದ್ರೆ, ಇದಕ್ಕೆ ನಿಮ್ಗೊಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಇದು 2017 ಆದ ಘಟನೆ. ನಮ್ಮ ಟೆಂಪಲ್ ಅಲ್ಲಿ ಒಬ್ರು ಇದ್ರು, ಅವರು ಬಿಟ್ಟು ಹೋಗುವಾಗ ತುಂಬಾ ಜೋರು ಮಾತಾಡಿಲ್ಲ. ನಾನು ಸುಮ್ಮನೆ ಇದ್ದೆ, ನಾನು ಕೂಡ ಎಂತ ಮಾತಾಡಲಿಲ್ಲ. ಅಂದ್ರೆ ಪ್ರೆಸಿಡೆಂಟ್ ಮತ್ತೆ ಸೆಕ್ರೆಟರಿ ಅವರಿಗೆ ಜೋರು ಮಾತಾಡಿ ಹೋದ್ರು. ಹಾಗೆ ಈಗ ಎಂತ ಹೇಳುವಂತದ್ದು, ಟೆಂಪಲ್ ಡಿವೋಟೀಸ್ ಅಂದ್ರೆ ಡೆಡಿಕೇಟೆಡ್ ಇಸ್ ವೈಷ್ಣವ ಅಂಡ್ ಬ್ರಾಹ್ಮಣ. ವೈಷ್ಣವ ಇಸ್ ಗ್ರೇಟರ್ ದೆನ್ ಬ್ರಾಹ್ಮಣ. ಹಾಗೆ ಎಂತ ಆಯ್ತಂದ್ರೆ, ಅವರು ಹೋದ ಮೇಲೆ ಎಷ್ಟು ಸಮಸ್ಯೆ ಬಂತಂದ್ರೆ, ಫ್ಯಾಮಿಲಿ ಡಿವೈಡ್ ಆಗಿ ಎಂತೆಲ್ಲ ಒಬ್ಬ ಅಂದ್ರೆ ಒಂದು ಆಲ್ಮೋಸ್ಟ್ 2 ವರ್ಷ ತುಂಬಾ ಕಷ್ಟಪಟ್ಟಿದ್ದಾರೆ. ಮತ್ತೆ 2 ವರ್ಷ ಬಿಟ್ಟು ಅವರು ಬಂದು ಅಡ್ಡ ಬಿದ್ದದು. ಟೆಂಪಲ್ಗೆ ಬಂದು ಹೇಳಿದ್ರು, ನಾನು ಬರುವುದೇ ಇಲ್ಲ, ಈ ದೇವರ ಎದುರು ಹೇಳಿದ್ರು, ರಾಧಗೌಡ ನಾನು ಇಲ್ಲಿ ಬರುವುದಿಲ್ಲ. ಕಡೆಗೆ ಎಂತಾಯ್ತು, ಬಂದು ಅಡ್ಡ ಬಿದ್ರು. ಈಗ ನಮ್ಮದ ವಾಪಸ್ ಎಂತ ಹೇಳುವಂತಹದ್ದು ಬರ್ತಾ ಇದ್ದಾರೆ. ಹಾಗಾಗಿ ಬಂದು ಅಡ್ಡ ಬಿದ್ರು, ಮತ್ತೆ ಭಗವಂತ ಎಲ್ಲವನ್ನು ಕ್ಷಮಿಸಿದ, ಮತ್ತೆ ಎಲ್ಲ ಒಳ್ಳೇದಾಯ್ತು ಅವರಿಗೆ. ಹಾಗಾಗಿ ಒಳ್ಳೇದಲ್ಲ, ಬ್ರಾಹ್ಮಣರಿಂದ ವೈಷ್ಣವರಿಂದ ನಾವು ಎಂತಾದ್ರು ಕೆಟ್ಟದ್ದು ಬರೆದ್ರೆ ಒಳ್ಳೇದಲ್ಲ, ನಮ್ಗೆ ಒಳ್ಳೇದಾಗುದಿಲ್ಲ. ಇಲ್ಲಿ ಅದನ್ನೇ ಹೇಳುವಂಥದ್ದು. ಬ್ರಾಹ್ಮಣನ ದೂಷಿತನಾದವನು ಅಥವಾ ಇತರ ಜೀವಿಗಳಿಗೆ ಸದಾ ಭಯನುಂಟು ಮಾಡುವವನು ಈಗಾಗಲೇ ನರಕದಲ್ಲಿ ಇರುವವರಿಂದ ಆಗಲಿ ಅಥವಾ ತಾನು ಹುಟ್ಟಿರುವ ಜೀವರ ಸಮೂಹದಲ್ಲಿ ಸಹಾನುಭೂತಿ ಪಡೆಯುವುದಿಲ್ಲ. ಬೇರೆ ಜೀವಿಗಳಿಂದ ಅವೆಂತ ಯಾವಾಗಲೂ ಹೆದರಿಕೆಯಲ್ಲಿ ಇರ್ತಾನೆ. ಹಾಗಾಗಿ ಇದು ಒಳ್ಳೇದಲ್ಲ. ಎಸ್, ಈಗ ನಾವು ಭಾವಾರ್ಥ ನೋಡುವ. ಭಾವಾರ್ಥ ದೂಷಿತ ಜೀವರಾಶಿಯ ಬಯಕೆ ಪ್ರತ್ಯಕ್ಷ ಉದಾಹರಣೆ ಅಂದರೆ ನಾಯಿ. ನಾಯಿಗಳು ಎಷ್ಟು ದೂಷಿತವಾಗುವುದಿಲ್ಲ ಅಂದರೆ ಅವು ನಮ್ಮ ಸಮಕಾಲೀನ ಜೀವಿಗಳು ಸಹ ಸ್ವಲ್ಪ ಸಹಾನುಭೂತಿ ತೋರುವುದಿಲ್ಲ. ನೀನೆಂತಾಯ್ತು ಅಂದ್ರೆ ನೋಡಿ, ಇದು ನಿನ್ನ ಎಕ್ಸಾಂಪಲ್. ನಾನು ಮತ್ತು ಪ್ರೆಸಿಡೆಂಟ್ ಮಧ್ಯಾಹ್ನದ ಹೊತ್ತಿಗೆ ನಾವು ಇಲ್ಲಿಂದ ನಮ್ಮ ಓಲ್ಡ್ ಟೆಂಪಲ್ ಇಂದ ಹೊಸ ಟೆಂಪಲ್ಗೆ ಹೋದೆವು. ಮತ್ತೆ ನಾನು ಕಾರನ್ನು ಶೇಡಲ್ಲಿ ಅಂದ್ರೆ ನೆರಳು ಅಲ್ಲಿ ಇಟ್ಟಿದ್ದೆ. ಅಲ್ಲಿ ಇಟ್ಟು ನಾನು ನಡ್ಕೊಂಡು ಬರ್ತಾ ಇದ್ದೆ. ಮತ್ತೆ ನಾವು ನಡ್ಕೊಂಡು ಹೋಗುವಾಗ ನಾವು ಅಲ್ಲಿ ಒಂದು ಬಾಡಿಗೆ ಮನೆ ಇದೆ, ಅಲ್ಲಿ ಮನೆ ಎದುರು ನಾಯಿ ಗುಬ್ಬೆ ಹೊಡಿತಾ ಇತ್ತು. ಆಗ ಪ್ರೆಸಿಡೆಂಟ್ ಹೇಳಿದ ಮಾತು, ವೈ ದಿಸ್ ಡಾಗ್ ಅನ್ನೆಸರಿ ಬಾರ್ಕಿಂಗ್. ಯಾಕೆ ಈ ನಾಯಿಗಳು ಅನ್ನೆಸರಿ ಬಾರ್ಕ್ ಮಾಡ್ತಾರೆ ಅಂದ್ರೆ, ನಾಯಿಗಳ ನೆಲೆಯಾದ ನಾಯಿ ನೋಡಿ, ಅದು ಸ್ವಲ್ಪವೂ ಕಂಟೆಂಪ್ರರೀಸ್ ಕೂಡ ತೋರುವುದಿಲ್ಲ, ಅಂದ್ರೆ ಅದರ ಕೆಲಸವೇ ಅದು. ಹಾಗೆ ಹೇಳಿದರು, ವೈ ಪೀಪಲ್ ಆರ್ ಕೀಪಿಂಗ್ ಡಾಗ್ಸ್ ಪ್ರೆಸೆಂಟ್ ಹೇಳಿದ್ರು. ಅಂದ್ರೆ ಆ ಗೇಟ್ ಅಲ್ಲಿ ಪಾಸ್ ಆಗುವ ವಿದೌಟ್ ರೀಸನ್ ಅದು ಬಾರ್ಕ್ ಮಾಡುವಂಥದ್ದು, ಅದು ನೇಚರೇ. ಅದು ನೇಚರ್. ನಾಯಿ ಅಂದ್ರೆ ತಮ್ಮ ಗುಣ,
ಹಸು ಅಂದ್ರೆ ಸತ್ವಗುಣ. ಹಾಗಾಗಿ ನಾಯಿದು ನೇಚರೇ ಹಾಗೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹೇಳುವಂಥದ್ದು ಪ್ರತ್ಯಕ್ಷ ಉದಾಹರಣೆ ಅಂದ್ರೆ ನಾಯಿಗಳು ದೂಷಿತವಾಗುವುದು ಅಂದ್ರೆ ತಮ್ಮ ಸಾಮಾನ್ಯ ಜೀವಿಗಳು ಸಹ ಸ್ವಲ್ಪವೂ ಸಹಾನುಭೂತಿ ತೋರುವುದಿಲ್ಲ. ಎಸ್. ಓಕೆ, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 44 ಮತ್ತೆ 45. ಕಶ್ಯಪ ಉವಾಚ ಕೃತಾಶೋಕ ಅನುತಾಪೇನ ಸದ್ಯ ಪ್ರತ್ಯವಮರ್ಶನಾತ್ ಭಗವತಿ ಉರು ಮಾನಾಚ ಭವೆ ಅಪಿ ಚ ಆದರಾತ್ ಪುತ್ರಸ್ಯ ಚ ಪುತ್ರಾನಾಂ ಪಿತಾ ಏಕ ಸತಾಂ ಮತಾ ಗಾಸ್ಯಂತಿ ಯತ್ ಯಶಃ ಶುದ್ಧಂ ಭಗವತ್ ಯಶಸಾ ಸಮಂ. ಅನುವಾದ. ಎಸ್, ಈ ಅನುವಾದ ತುಂಬಾ ಇಂಪಾರ್ಟೆಂಟ್. ವಿದ್ವಾಂಸರಾದ ಕಶ್ಯಪರು ಹೇಳಿದರು, ನೀನು ಶೋಕ ಅನುತಾಪ ಹಾಗೂ ಯೋಗ್ಯ ವಿವೇಚನೆ ತೋರಿರುವುದರಿಂದ ದೇವೋತ್ತಮ ಪರಮೇಶ್ವರನಲ್ಲಿ ನೀನು ಅಚಲ ಶ್ರದ್ಧೆ ಇಟ್ಟಿರುವುದರಿಂದಲೂ ಶಿವನಲ್ಲಿ ಹಾಗೂ ನನ್ನಲ್ಲಿ ನಿನಗೆ ಆರಾಧನಾ ಭಾವವಿರುವುದರಿಂದಲೂ ನಿನ್ನ ಪುತ್ರನ ಹಿರಣ್ಯಕಶಿಪು ಪುತ್ರರಲ್ಲಿ ಒಬ್ಬನು ಪ್ರಹ್ಲಾದ ಭಗವಂತನ ಪ್ರಿಯ ಭಕ್ತನಾಗುವನು ಮತ್ತು ಆತನ ಯಶಸ್ಸು ದೇವೋತ್ತಮ ಪುರುಷನ ಯಶಸ್ಸಿನೊಂದಿಗೆ ಸಮವಾಗಿ ಪ್ರಸಾರವಾಗುವುದು. ನೋಡಿ, ಈ ಶ್ಲೋಕ ಇಂಪಾರ್ಟೆಂಟ್. ಎಸ್, ಯಾರು ಹೇಳ್ತೀರಿ ಯಾಕೆ ಇದು ಇಂಪಾರ್ಟೆಂಟ್? ಎಸ್, ಯಾರು ಹೇಳ್ಬೋದಾ? ಅಡ್ರೆಸ್ ಮಾಡ್ಬೋದಾ? ಯಾಕೆ ಇದು ಇಂಪಾರ್ಟೆಂಟ್? ನನಗೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ಯಾಕೆ? ಈ ಅನುವಾದ, ಸಾರಿ, ಶ್ಲೋಕ ಅನುವಾದ. ಇದು ದಿತಿಗೆ ರಿಲೇಟೆಡ್, ಹಾಗಾಗಿ ಇದು ಇಂಪಾರ್ಟೆಂಟ್. ಎಸ್, ಹರಿಣಿಕಾ ಕೇಳಿ. ಎಸ್, ಹೇಳಿ. ಯಾಕೆಂದ್ರೆ ಯಾವುದೇ ವ್ಯಕ್ತಿ ಏನೇ ತಪ್ಪು ಮಾಡಿದ್ರು ಕೂಡ ತಪ್ಪು ಅಂತ ಗೊತ್ತಾದ್ಮೇಲೆ ಅದರ ಬಗ್ಗೆ ಶೋಕ, ಅನುತಾಪ ಮತ್ತೆ ಅನುತಾಪ, ಶೋಕ ಇವೆರಡನ್ನು ಯೋಗ್ಯ ವಿವೇಚನೆ ತೋರಿದರಿಂದ ದೇವೋತ್ತಮ ಪರಮಪುರುಷನಲ್ಲಿ ಶ್ರದ್ಧೆನೂ ಇಟ್ಟಿರೋದ್ರಿಂದ. ಅಲ್ಲಿ ಇದ್ದದನ್ನು ಓದ್ಬೇಡಿ, ಅಲ್ಲ ಹೇಳಿ. ಇಲ್ಲ, ಶ್ರದ್ಧೆ ಇಟ್ಟಿರೋದ್ರಿಂದ, ದೇವೋತ್ತಮನಲ್ಲಿ ಶ್ರದ್ಧೆ ಇಟ್ಟಿರೋದ್ರಿಂದ ಅದು ಏನು ಅಂತಂದ್ರೆ ಒಳ್ಳೆ ರೀತಿಯ ಒಂದು ಪಶ್ಚಾತ್ತಾಪ ಪಡುವಂತದ್ದು ಅಂತ ಇಲ್ಲಿ ಕಶ್ಯಪ ಮುನಿಗಳು ತಮ್ಮ ಪತ್ನಿಯಾದ ದ್ಯುತಿಗೆ ಹೇಳ್ತಾರೆ. ಧನ್ಯವಾದ. ಜಯಂತಿ ಶ್ರೀಧರ್, ಎಸ್, ಹರೇ ಕೃಷ್ಣ, ಹೇಳಿ. ಭಗವಂತನಲ್ಲಿ ಪೂರ್ತಿ ಶರಣಾಗ್ತಾರೆ. ಅದರಿಂದ ಭಗವಂತನನ್ನು ಪೂರ್ತಿ ಶರಣಾಗತರಾಗ್ತಾರೆ ಭಗವಂತನಲ್ಲಿ. ಎಸ್, ಬೇರೆ ಅವ್ರು ಯಾರಾದ್ರೂ ಹೇಳ್ಬೋದಾ? ಎಸ್, ಹರೇ ಕೃಷ್ಣ. ಓಕೆ, ಎಸ್, ನಾನು ಸ್ಟಾರ್ಟ್ ಮಾಡ್ತೇನೆ. ನೋಡಿ, ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಈಗ ಅವಳು ತಪ್ಪು ಮಾಡಿದಾಳೆ. ಮನುಷ್ಯ ಆದ್ಮೇಲೆ ತಪ್ಪು ಸಹಜ, ತಪ್ಪಾಗ್ತದೆ. ಈಗ ತಪ್ಪು ಮಾಡಿದ ಮೇಲೆ ಅವಳು ಪಶ್ಚಾತ್ತಾಪ ಪಡ್ತಾ ಇದ್ದಾಳೆ. ಹಾಗಾಗಿ ಅವಳ ಆ ಪಶ್ಚಾತ್ತಾಪ ಜೆನ್ವಿನ್. ಅದಕ್ಕೆ ಜೆನ್ವಿನಿಟಿಗೆ ಭಗವಂತ ನಮ್ಗೆ ಕೃಪೆ ಕೊಡ್ತಾನಂತೆ. ಹಾಗೆ ಕಶ್ಯಪರು ಹೇಳುವಂತದ್ದು, ಎಸ್, ಈಗ ನೀನು ತಪ್ಪು ಮಾಡಿದ್ಯಾ, ತಪ್ಪು ಮಾಡಿದಕ್ಕೆ ನಿನ್ಗೆ 2 ಮಕ್ಕಳು ಹುಡ್ತಾರೆ, ರಾಕ್ಷಸರು. ಆದರೆ ನಿಂದು ಪಶ್ಚಾತ್ತಾಪ ಜೆನ್ವಿನ್ ಪಶ್ಚಾತ್ತಾಪ, ಮತ್ತೆ ನಿನಗೆ ಕೃಷ್ಣನಲ್ಲಿ ಅಚಲ ಶ್ರದ್ಧೆ ಉಂಟು, ಶಿವನಲ್ಲಿ ಕೂಡ ಉಂಟು, ನನ್ನಲ್ಲಿ ಕೂಡ ಉಂಟು. ಹಾಗಾಗಿ ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಿನ್ಗೆ ಒಂದು ಒಳ್ಳೇದು ಕೂಡ ಮಾಡು. ಈಗ ನಿಂಗೆ ರಾಕ್ಷಸ ಮಕ್ಕಳು ಹುಡ್ತಾರೆ, ಅದು ಕೆಟ್ಟದ್ದು. ಈಗ ನಿಂಗೆ ಒಂದು ಒಳ್ಳೇದಾಗ್ತದೆ. ಎಂತ ಒಳ್ಳೇದು? ಹಿರಣ್ಯಕಶಿಪುನ ಒಬ್ಬ ಪುತ್ರ, ಅವ ಶ್ರೇಷ್ಠ ಭಕ್ತನಾಗುತ್ತಾನೆ. ಅವನ ಯಶಸ್ಸು ದೇವೋತ್ತಮ ಯಶಸ್ಸಾಗಿ ಪ್ರಸಾರವಾಗುವುದು. ಇದು ಒಳ್ಳೇದು. ಹಾಗಾಗಿ ನೋಡಿ, ನಾವು ಭಕ್ತಿ ಮಾರ್ಗದಲ್ಲಿ ಬಂದ ಮೇಲೆ ನಾವು ತಪ್ಪು ಮಾಡಿದ್ರು ಕೂಡ ಭಗವಂತ ನಮ್ಗೆ ತಪ್ಪು ಮಾಡಿದಕ್ಕೆ ಜಾಸ್ತಿ ಶಿಕ್ಷೆ ಕೊಡುವುದಿಲ್ಲ, ಸ್ವಲ್ಪ ಕೊಡ್ತಾನೆ. ಆದ್ರೆ ನಮ್ಗೆ ತುಂಬಾ ಒಳ್ಳೇದು ಮಾಡ್ತಾನೆ. ಹಾಗಾಗಿ ಇಲ್ಲಿ ದಿತಿಗೆ ಒಳ್ಳೇದು ಮಾಡಿದ ಭಗವಂತ. ಎಂತ ಮಾಡಿದ? ಕಶ್ಯಪ ಹೇಳುವಂತದ್ದು,
ನಿನ್ನ ಫ್ಯಾಮಿಲಿಯಲ್ಲಿ ಹಿರಣ್ಯಕಶಿಪಿಗೆ ಒಂದು ಮಗು ಹುಡ್ತಾನೆ, ಅವ ಶ್ರೇಷ್ಠ ಭಕ್ತನಾಗುತ್ತಾನೆ, ಪ್ರಿಯ ಭಕ್ತನಾಗುತ್ತಾನೆ, ಅವನ ಯಶಸ್ಸು ಭಗವಂತನಾಗಿ ಪ್ರಸಾರವಾಗುವುದು. ಈ ರೀತಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ನಮಗೆ ಎನ್ಕರೇಜ್ಮೆಂಟ್. ಈ ಶ್ಲೋಕ ಯಾಕೆ ಇಂಪಾರ್ಟೆಂಟ್ ಹೇಳಿದ್ರೆ ಇದು ನಮಗೆ ಎನ್ಕರೇಜ್ಮೆಂಟ್. ನಮ್ಮ ಭಕ್ತಿಗೆ ಬಂದಿದ್ದೇವೆ, ಭಕ್ತಿಗೆ ಬಂದ ಮೇಲೆ ಕೆಲವೊಮ್ಮೆ ನಮ್ಮಿಂದ ತಪ್ಪಾಗ್ಬೋದು, ತಪ್ಪಾದ್ರೂ ಕೂಡ ಚಿಂತೆ ಇಲ್ಲ, ನಮಗೆ ಭಗವಂತ ಒಳ್ಳೆ ವ್ಯವಸ್ಥೆ ಕೊಡ್ತಾನೆ. ಇದಕ್ಕೆ ಎಕ್ಸಾಂಪಲ್ ದಿತಿ. ಎಸ್, ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. ಶ್ಲೋಕ 46. ಯೋಗೇ ಮಾಹಿವ ದುರ್ವರ್ಣಂ ಭಾವಯಿಷ್ಯಂತಿ ಸಾಧವ ನಿರ್ವೈರ್ಯಾದಿವಿ ಆತ್ಮಾನಂ ಯಶೀಲಂ ಅನುವರ್ತಿತೋ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಅಭಯ ಚರಣಾನಂದ ಭಕ್ತಿವೇದಾಂತ ಸ್ವಾಮಿ ಶೀಲ ಪ್ರಭುಪಾದ ಕಿ ಜೈ. ಶುದ್ಧೀಕರಣ ಪ್ರಕ್ರಿಯೆಯಿಂದ ಕಲುಷಿತವಾದ ಕೆಳಮಟ್ಟದ ಚಿನ್ನವು ಹೇಗೆ ಪರಿಶುದ್ಧವಾಗುವುದೋ ಹಾಗೆ ಸಾಧು ಪುರುಷರು ಅವನ ಹಾದಿಯನ್ನು ಅನುಸರಿಸಲು ವೈರಭಾವ ಮುಕ್ತರಾಗಲು ಪ್ರಯತ್ನಿಸುತ್ತಾ ಆತನ ಗುಣಗಳನ್ನು ರೂಢಿಸಿಕೊಳ್ಳಲು ಯತ್ನಿಸುತ್ತಾರೆ. ಹಾಗಾಗಿ ಇಲ್ಲಿ ಪ್ರಹ್ಲಾದ ಮಹಾರಾಜನ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರಹ್ಲಾದ ಮಹಾರಾಜ ಅಂತ ಸಾಧು ಪುರುಷರು ಅವನ ಹಾದಿಯನ್ನು ಅನುಸರಿಸಲು ವೈರಭಾವ ಮುಕ್ತರಾಗಲು ಪ್ರಯತ್ನಿಸುತ್ತಾ ಆತನ ಗುಣಗಳು ರೂಢಿಸಿಕೊಳ್ಳಲು ಯತ್ನಿಸುತ್ತಾರೆ. ನೋಡಿ, ಪ್ರಹ್ಲಾದ ಮಹಾರಾಜ್ ಎಷ್ಟು ಗ್ರೇಟ್ ಅಂದ್ರೆ ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಲ್ಲಿ ಪ್ರಭುಪಾದ ಭಾವಾರ್ಥದಲ್ಲಿ ಇರುವಂತದ್ದು ಆತ್ಮದ ಶುದ್ಧೀಕರಣ ಪ್ರಕ್ರಿಯೆಯಾದ ಯೋಗ ಅಭ್ಯಾಸವು ಮುಖ್ಯವಾಗಿ ಆತ್ಮನಿಗ್ರಹವನ್ನು ಅವಲಂಬಿಸಿದೆ. ಯೋಗಾಭ್ಯಾಸದಿಂದ ಆತ್ಮನಿಗ್ರಹ ಆಗ್ತದೆ. ಆತ್ಮನಿಗ್ರಹವಿಲ್ಲದೆ ಯಾರು ವೈರಭಾವ ಮುಕ್ತರಾಗುವುದಿಲ್ಲ. ನಾವು ಆತ್ಮ ನಿಗ್ರಹ ಆಗ್ಬೇಕು. ಆತ್ಮನಿಗ್ರಹ ಆಗದೆ ಎಕ್ಸಿಸ್ಟೆನ್ಷಿಯಲ್ ಐಡೆಂಟಿಟಿ. ಓಕೆ, ಹಾಗಾಗಿ ಆತ್ಮನಿಗ್ರಹ ಅಂದ್ರೆ ಸೆಲ್ಫ್ ಕಂಟ್ರೋಲ್. ಸೆಲ್ಫ್ ಕಂಟ್ರೋಲ್ ಹೇಗೆ ಮಾಡುವಂಥದ್ದು, ಇದು ನಾವು ಪ್ರಹ್ಲಾದ ಮಹಾರಾಜನ ಕಲಿಬೇಕು. ಹಾಗೆ ಆತ್ಮನಿಗ್ರಹವಿಲ್ಲದೆ ಯಾರು ವೈರವ ಭಾವ ಮುಕ್ತರಾಗಲು ಸಾಧ್ಯವಿಲ್ಲ. ಬದ್ಧ ಸ್ಥಿತಿಯಲ್ಲಿ ಪ್ರತಿಯೊಬ್ಬ ಜೀವಿಯು ಮತ್ತೊಬ್ಬ ಜೀವಿಯ ಬಗ್ಗೆ ಶತ್ರುಭಾವ ಇರುತ್ತದೆ. ನೋಡಿ, ಬದ್ಧ ಸ್ಥಿತಿ, ಈಗ ನಾವಿರುವಂತದ್ದು ಬದ್ಧ ಸ್ಥಿತಿ, ನಮ್ಗೆ ಶತ್ರು ಇರ್ತದೆ. ನಮ್ಗೆ ಒಬ್ಬರು ನೋಡಿದ್ರೆ ಇನ್ನೊಬ್ಬರು ಆಗುವುದಿಲ್ಲ. ಹೇಗೆ ನಾವು ಬದ್ಧ ಜೀವಿ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಬದ್ಧ ಜೀವಿಗಳದ್ದು ಇದು ನೇಚರ್, ಶತ್ರುಭಾವ. ಆದ್ರೆ ಶುದ್ಧ ಭಕ್ತ ಅವನಿಗೆ ಶತ್ರು ಇಲ್ಲ. ಇದಕ್ಕೊಂದು ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈ ಎಕ್ಸಾಂಪಲ್ ನೀವು ನಿಮ್ಗೆ ಅರ್ಥ ಆಗ್ಬೋದು ಅಂತ ಭಾವಿಸ್ತೇನೆ. ಪ್ರಭುಪಾದ ಬೆಡ್ಡಲ್ಲಿ ಇರ್ತಾರೆ, ಲಾಸ್ಟ್ ಸ್ಟೇಜ್. ಬೆಡ್ಡಲ್ಲಿರುವಾಗ ಪ್ರಭುಪಾದ ಹೇಳುವಂಥದ್ದು ಪ್ರಭುಪಾದ ಶಿಷ್ಯರ ಹತ್ರ ಹೋಗಿ, ಎಲ್ಲ ಈ ನನ್ನ ಗಾಡ್ ಬ್ರದರ್ಸ್ ಅಂದ್ರೆ ಗೌಡಿಯ ಮಠ್, ಪ್ರಭುಪಾದ ಇದು ಗಾಡ್ ಬ್ರದರ್ಸ್ ಅಂದ್ರೆ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಇದು ಗೌಡಿಯ ಮಠ ಇತ್ತು, 64 ಗೌಡಿಯ ಮಠ. ಹಾಗಾಗಿ ಅವರ ಡಿಸೈಬಲ್ಸ್ ಅಂದ್ರೆ ಇವರು ಗಾಡ್ ಬ್ರದರ್ಸ್, ಇವರು ಕೂಡ ಅವರ ಡಿಸೈಬಲ್, ಪ್ರಭುಪಾದ ಕೂಡ. ಹಾಗೆ ಎಲ್ಲರನ್ನು ಕರೀರಿ ಅಂತ ಹೇಳ್ತಾರೆ. ಯಾಕೆಂದ್ರೆ ನಾನು ಸ್ವಲ್ಪ ಸಮಯ ಮಾತ್ರ ಇರುವಂಥದ್ದು. ಹಾಗೆ ಅವರೆಲ್ಲರೂ ಬರ್ತಾರೆ. ಬರುವಾಗ ಪ್ರಭುಪಾದ ಹೇಳ್ತಾರೆ, ನನ್ನ ಶಿಷ್ಯರು ಗೊತ್ತಿದ್ದು ಗೊತ್ತಿಲ್ಲದೆ ನಿಮಗೆ ಅಪರಾಧ ಮಾಡಿರ್ಬೋದು, ಅವರ ಪರವಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೇನೆ. ಯಾಕೆಂದ್ರೆ ಪ್ರಭುಪಾದ ಅಮೆರಿಕಕ್ಕೆ ಹೋಗುವಾಗ ಈ ಗೌಡಿಯ ಮಠದ ಸ್ವಲ್ಪ ಹಣ ಇತ್ತು, 64 ಗೌಡಿಯ ಮಠ ಹಣ ಇತ್ತು. ಆದ್ರೆ ಯಾರು ಸಪೋರ್ಟ್ ಮಾಡಲಿಲ್ಲ ಪ್ರಭುಪಾದಿಗೆ. ಮತ್ತೆ ಪ್ರಭುಪಾದ ಮಾಡುವಾಗ ಕೂಡ ಕ್ರಿಟಿಸೈಸ್ ಎಲ್ಲ ಮಾಡ್ತಾ ಇದ್ರು ಅಮೆರಿಕ ಹೋಗುವಾಗ. ಆದ್ರೆ ಪ್ರಭುಪಾದ ಗುರು ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರಿಗೆ ಅವರ ಶಿಷ್ಯರಲ್ಲಿ ಫೇವರಿಟ್ ಶಿಷ್ಯ ಪ್ರಭುಪಾದ್. ಈಗ ಅವರೊಟ್ಟಿಗೆ ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಒಟ್ಟಿಗೆ
ಬ್ರಹ್ಮಚಾರಿ ಸನ್ಯಾಸಿದೆಲ್ಲ ಒಟ್ಟಿಗೆ ಇದ್ರು, ಆದ್ರೂ ಕೂಡ ಇವರು ಗೃಹಸ್ಥ ಆಗಿದ್ರು ಪ್ರಭುಪಾದ್. ಆದ್ರೆ ಪ್ರಭುಪಾದ್ ಮೇಲೆ ಅವರಿಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇತ್ತು, ಅದು ಬೇರೆ ವಿಷಯ. ಹಾಗೆ ಅವ್ರು ಸಹಾಯ ಮಾಡಲಿಲ್ಲ. ಮತ್ತೆ ಪ್ರಭುಪಾದ್ ಲೇಟರ್ ಹೇಳ್ತಾರೆ ಶಿಷ್ಯರಿಗೆ, ಹೀಗೆ ಆಯ್ತು. ಯಾರು ಶಿಷ್ಯರಿಗೆ ಸಿಟ್ಟು ಬರ್ತದೆ, ಶಿಷ್ಯರು ಮತ್ತೆ ಅವರನ್ನು ದೂರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾರನ್ನು? ಗೌಡಿಯ ಮಠ್ ಡಿವೋಟೀಸ್. ಹಾಗೆ ಪ್ರಭುಪಾದ್ ಇದು ಗೊತ್ತಿರ್ತದೆ. ಪ್ರಭುಪಾದ್ ಕರೆದು ಹೇಳ್ತಾರೆ, ನಾನು ನನ್ನ ಶಿಷ್ಯರ ಪರವಾಗಿ ಅವ್ರು ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದಾರೆ. ಪ್ರಭುಪಾದ್ ಎಲ್ಲ ಶಿಷ್ಯರಿಗೆ ಮತ್ತೆ ಗೌಡಿ ಮಠನವರಿಗೆ ಕೂಡ ಕಣ್ಣಲ್ಲಿ ನೀರು ಬಂದು. ಯಾಕೆಂದ್ರೆ ಪ್ರಭುಪಾದ್ಗೆ ಯಾರು ಶತ್ರು ಇಲ್ಲ. ಪ್ರಭುಪಾದ್ ಮಾಡಲಿಲ್ಲ ತಪ್ಪು, ಆದ್ರೆ ಪ್ರಭುಪಾದ್ ಅವರ ಪರವಾಗಿ ನಾನು ಕೇಳ್ತಾ ಇದ್ದೇನೆ. ನೋಡಿ, ನಾವು ಬೆಂಡ್ ಆಗುವುದರಿಂದ ನಾವು ಗೇನ್ ಮಾಡುವಂಥದ್ದು, ಲಾಸ್ ಇಲ್ಲ ನಮ್ಗೆ. ಬೆಂಡ್ ಆಗುವುದರಿಂದ ನಾವೆಂತ ಗೇನ್ ಮಾಡುವಂಥದ್ದು ನಮ್ಗೆ ಆಗ್ತದೆ. ನಾನು ಯಾಕೆ ಬೆಂಡ್ ಆಗ್ಬೇಕು, ಅವರು ಬೆಂಡ್ ಆಗ್ಲಿ, ಈ ವಿಚಾರ ನಮ್ಗೆ ಬರ್ತದೆ. ಇಲ್ಲ, ಭಕ್ತಿಯಲ್ಲಿ ನಾವು ಎಷ್ಟು ಬೆಂಡ್ ಆಗ್ತೇವೆ ಅಷ್ಟು ನಾವು ನಮ್ಮ ಶೇಪ್ ಒಳ್ಳೇದಾಗ್ತದೆ. ಹೇಗೆ ಅಂದ್ರೆ ಪ್ರಭುಪಾದ್ ಹೇಳುವಂಥದ್ದು, ಈಗ ಒಬ್ಬ ಶಿಲ್ಪಿ ಕೆತ್ತಾ ಇರ್ತಾನೆ ಕಲ್ಲನ್ನು. 999 ಅವ ಏಟು ಆಗ್ತಾ ಇದ್ದಾನೆ, 1000ನೇ ಲಾಸ್ಟ್ ಏಟಿಗೆ ಅದಕ್ಕೆ ಎಂತ ಒಂದು ಶೇಪ್ ಬರ್ತದೆ. ಆದ್ರೆ ಅವ 999 ಏಟು ಹೊಡೆದಿದ್ದಾನೆ, ಅದು ನಾವು ನೋಡ್ಲಿಲ್ಲ, ಅವನು ಕಷ್ಟಪಡ್ತದೆ. ಅದೇ ರೀತಿ ನಾವು ಎಷ್ಟು ಬೆಂಡ್ ಆಗ್ತೇವೆ ಅಷ್ಟು ನಮ್ಗೆ ಶೇಪ್ ಬರ್ತದೆ, ನಾವು ಚಂದ ಆಗ್ತಾ ಕಾಣ್ತೇವೆ. ಚಂದ ಅಂದ್ರೆ ನಾವು ಹೊರಗಿನ ಚಂದ ಅಲ್ಲ, ಒಳಗಿಂದ. ಯಾಕೆಂದ್ರೆ ಹೊರಗಿನ ಚಂದ ನಾವು ಇಲ್ಲಿ ಬಿಟ್ಟು ಹೋಗ್ಬೇಕು. ನಾವು ದೇಹವನ್ನು ಬಿಡುವಾಗ ಈ ಚಂದವನ್ನು ಬಿಟ್ಟು ಹೋಗ್ಬೇಕು. ಈ ಚಂದವನ್ನು ನಮ್ಗೆ ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ನಾವು ಬಂದದು ಬೆತ್ತಲೆ, ಹೋಗುವಾಗ ಕೂಡ ಬೆತ್ತಲೆ, ಕೊಂಡೋಗ್ಲಿಕ್ಕೆ ಆಗುದಿಲ್ಲ. ಒಳಗಿನ ಚಂದವನ್ನು ನಾವು ಕೊಂಡೋಗ್ಬಹುದು ಗೋಲೋಕಕ್ಕೆ, ವೈಕುಂಠಕ್ಕೆ. ಹಾಗೆ ಒಳಗೆ ಚಂದ ಆಗ್ಬೇಕಿದ್ರೆ ಈ ರೀತಿ. ಹಾಗೆ ಪ್ರಭುಪಾದಿಗೆ ಯಾರು ಶತ್ರು ಇಲ್ಲ, ಯಾರು ಇಲ್ಲ. ಹಾಗಾಗಿ ಇದನ್ನು ನಾವು ಜೀವನದಲ್ಲಿ ಅಳವಡಿಸಬೇಕು. ಈಗ ಬದ್ಧ ಸ್ಥಿತಿಯಲ್ಲಿ ನಮಗೆ ಪ್ರತಿಯೊಬ್ಬ ಜೀವಿಗೂ ಮತ್ತೊಬ್ಬ ಜೀವಿ ಶತ್ರು ನಮ್ಗೆ ನೋಡಿದ್ರೆ ಆಗುವುದಿಲ್ಲ. ಯಾಕೆ ಅವರದ್ದು ನಾನು ಯಾಕೆ ಕೇಳಬೇಕು, ನಂದವ್ರು ಕೇಳಿ. ಈಗ ನಾವು ಸಪೋಸ್ ಅವ್ರದ್ದು ಕೇಳಿದ್ರೆ ಎಂತ ಆಗ್ತದೆ? ಎಂತಾದ್ರೂ ಭೂಮಿ ಆಚೆ ಆಗ್ತದೆ. ನಾವು ತಗ್ಗಿ ಬಗ್ಗೆ ಎಂತದ್ದು ಮಾಡಿದ್ರೆ ಎಂತದ್ದು ಆಗ್ತದೆ. ಅದು ನಮ್ಮ ಅಹಂಕಾರ ಬಿಡುವುದಿಲ್ಲ. ಯಾಕೆ ನಾನು ಅವರದ್ದು ಯಾಕೆ ಕೇಳಬೇಕು, ಅವರದ್ದು ಯಾಕೆ ಕೇಳಬೇಕು? ಪ್ರಭುಪಾದ್ ಫಾಲೋ ಮಾಡಿದೆ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತೇನೆ. ಇದು ನಮ್ಮ ಗುರು ಮಹಾರಾಜ್. ಇದು ನಮ್ಮ ಪ್ರೆಸಿಡೆಂಟ್ ನಾಮನೇಶ್ ಪ್ರಭು 2002ಗೆ ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದರು. 2002 ಇಂದ 2014 ತನಕ ಕಂಟಿನ್ಯೂಸ್ ಆಗಿ ಗುರು ಮಹಾರಾಜ್ ಅಪ್ರೋಚ್ ಆಗ್ತಾ ಇದ್ರು ನಾಮನೇಶ್ ಪ್ರಭುಗೆ. ಯಾಕೆಂದ್ರೆ ಅವ್ರು ಬಿಟ್ಟು ಬಂದಿದ್ರು, ನೀನು ಬಾ, ನನ್ನ ಹತ್ರ ಬಾ, ಅಂದ್ರೆ ನಾವು ಒಟ್ಟಿಗೆ ಮಾಡುವ ಅಂತ. ಇವರು ಇಲ್ಲ, ಮತ್ತೆ ನೋಡುವ. ಅದು ಮುಂದೆ 2014ಗೆ ಹೋದ್ರು, ಅಡ್ಡ ಬೇದ್ರು. ನಾನು ಆಲ್ಮೋಸ್ಟ್ 12 ಇಯರ್ಸ್ ಡಿಲೇ ಮಾಡಿದೆ. 12 ಇಯರ್ಸ್ ಡಿಲೇ ಮಾಡಿದೆ ಅಂದ್ರೆ ಎಂತಂದ್ರೆ, ಇಲ್ಲಿ ಒಂದು ಬ್ರಾಂಚ್ ಇತ್ತು, ಇನ್ನು ನಾವು ಒಟ್ಟಿಗೆ ಮಾಡುವ, ಇನ್ನೊಂದು ಬ್ರಾಂಚ್ ಕೂಡ ನಾವು ಒಟ್ಟಿಗೆ ಮಾಡುವ ಅಂತ ಹೇಳ್ತಾ ಇದ್ರು. ಅದೇ ಇಲ್ಲ, ನಾನು ಸಪ್ರೇಟ್ ಮಾಡ ಅಂದ್ರೆ ಎಂತ ಹೇಳುವಂಥದ್ದು, ನೋಡುವ ಅಂದ್ರೆ ರಿಜೆಕ್ಟ್ ಮಾಡಲಿಲ್ಲ. ಹೇಳ್ತೇನೆ ಮುಂದೆ ಆದ್ರೆ ಅವರು ಬಿಡ್ಲಿಲ್ಲ ಪ್ರಯತ್ನ. ಈಗ ನೋಡಿ, ಅವರ ಪ್ರಯತ್ನದಿಂದ ಕಳೆದ 9 ವರ್ಷದಲ್ಲಿ ಎಂತೆಲ್ಲ ಚೇಂಜಸ್ ಆಯ್ತು. ಹಾಗಾಗಿ ಶುದ್ಧ ಭಕ್ತರು ಹಾಗೆ ಅವ್ರು ತಗ್ಲಿಕ್ಕೆ ರೆಡಿ ಇದ್ದಾರೆ. ಇದು ಲಾಸ್ಟ್ ಟೈಮ್ ಇದಕ್ಕೆ ಯಾವುದಕ್ಕೆ ವ್ಯಾಸ ಪೂಜೆಗೆ ಗುರು ಮಹಾರಾಜದು ವ್ಯಾಸ ಪೂಜೆ ದಿವಸ ನಾಮನೇಶ್ ಇದನ್ನು ಹೇಳಿದ್ದಾರೆ. ಹಾಗೆ ಇದು ಶುದ್ಧ ಭಕ್ತರ ನೆಲೆ.
ಶುದ್ಧ ಭಕ್ತಿ ಹೇಗಂದ್ರೆ ಬೆಂಡ್ ಆಗ್ಲಿಕ್ಕೆ ರೆಡಿ ಇದ್ದಾನೆ, ರೆಡಿ ಇದ್ದಾನೆ. ಆದ್ರೆ ಬದ್ಧ ಸ್ಥಿತಿಯಲ್ಲಿ ಪ್ರತಿಯೊಬ್ಬ ಜೀವಿಗೂ ಮತ್ತೊಬ್ಬ ಜೀವಿಯ ಬಗ್ಗೆ ಶತ್ರುಭಾವ ಇರ್ತದೆ. ಆದ್ರೆ ಮುಕ್ತ ಸ್ಥಿತಿಯಲ್ಲಿ ಈ ಶತ್ರುಭಾವ ಇರುವುದಿಲ್ಲ. ನೋಡಿ, ಮುಕ್ತ ಸ್ಥಿತಿಯಲ್ಲಿ ಶತ್ರುಭಾವ ಇರುವುದಿಲ್ಲ. ಹೇಗಂದ್ರೆ ಕೆಲವೊಮ್ಮೆ ಎಂತಾಗ್ತದೆ ಅಂದ್ರೆ ಈಗ ಇದಕ್ಕೊಂದು ಒಳ್ಳೆ ಉದಾಹರಣೆ ಕೊಡುವುದಾದ್ರೆ, ಈಗ ಜಗನ್ನಾಥ್ ಪುರಿಯಲ್ಲಿ ಈ ಮುಸ್ಲಿಮ್ಸ್ ಅವರಿಗೆ ಮತ್ತೆ ಕ್ರಿಶ್ಚಿಯನ್ಸ್ಗೆ ಎಂಟ್ರಿ ಇಲ್ಲ ದರ್ಶನಕ್ಕೆ. ಈಗ ಪಾಶ್ಚಾತ್ಯ ದೇಶದಿಂದ ಬರುವವರು ಹೆಚ್ಚಿನವರು ಇದೆ. ಆದ್ರೆ ಭಕ್ತಿಯಲ್ಲಿ ಯಾರು ಅಡ್ವಾನ್ಸ್ ಆಗಿದ್ದಾನೆ ಅವ ಐ ಆಮ್ ನಾಟ್ ಕ್ವಾಲಿಫೈಡ್ ಟು ಎಂಟರ್ ಇಂಟು ಇದು. ಹೇಗೆಂದ್ರೆ ಹರಿದಾಸ್ ಠಾಕೂರ್ ಮತ್ತೆ ರೂಪ ಗೋಸ್ವಾಮಿ, ಸನಾತನ್ ಗೋಸ್ವಾಮಿ ಚೈತನ್ಯ ಚೇತನದಲ್ಲಿ ಉಂಟು. ಅವರಿಗೆ ಎಂಟ್ರಿ ಇರಲಿಲ್ಲ. ಯಾಕೆಂದ್ರೆ ಒಬ್ಬ ದಬೀರ್ ಗಾಸ ಸಾಕರ್ ಮಲಿಕ್ ಅವರ ಹೆಸರು ಕೂಡ, ಇಬ್ಬರು ಕೂಡ ಮುಸ್ಲಿಂ ಹೆಸರಾಗಿದೆ. ಮತ್ತೆ ಇವರು ಹರಿದಾಸ್ ಠಾಕೂರ್ ಮುಸ್ಲಿಂ ಫ್ಯಾಮಿಲಿ ಹುಟ್ಟಿದ್ರು. ಹಾಗಾಗಿ ಅವ್ರಿಗೆ ಎಂಟ್ರಿ ಇರಲಿಲ್ಲ. ಆದ್ರೆ ಅವರು ಚಿತ್ರಮಹಬೂದ್ ಹೇಳ್ತಾ ಇದ್ರು, ವಿ ಆರ್ ನಾಟ್ ಕ್ವಾಲಿಫೈಡ್. ಇದ್ರ ಅರ್ಥ ಎಂತ? ಅವ್ರು ಚೈತ್ರಮಹೋತ್ಸವ ಸ್ವತಃ ಬರ್ತಾ ಇದ್ರು ಅವರು ಕೃಷ್ಣ ಅವ್ರ ಹತ್ರ. ಹಾಗಾಗಿ ಮುಕ್ತ ಸ್ಥಿತಿಯಲ್ಲಿ ಶತ್ರುಭಾವ ಇರುವುದಿಲ್ಲ. ಈಗ ನಾವೆಂತ ಅಂದ್ರೆ ನಮ್ಗೆ ಬಿಡದಿದ್ರೆ ನಮ್ಗೆ ಅವ್ರ ಮೇಲೆ ಸಿಟ್ಟು ಬರ್ತದೆ, ಎಂತ ಇದು ಎಂತ ಎಂತ ಎಂತ. ಆದ್ರೆ ಮುಕ್ತ ಸ್ಥಿತಿಯಲ್ಲಿ ಅವ ಎಂತ ಎಣಿಸುವಂಥದ್ದು, ಅವರು ಸರಿ ಇದ್ದಾರೆ, ಟೆಂಪಲ್ ಅಥಾರಿಟಿ ಸರಿ ಇದ್ದಾರೆ, ನನ್ಗೆ ಕ್ವಾಲಿಫಿಕೇಶನ್ ಇಲ್ಲ ಒಳಗೆ ಹೋಗುವಂತ, ನನ್ಗೆ ಅರ್ಹತೆ ಇಲ್ಲ. ಇದು ಉನ್ನತ ಮಟ್ಟದ ಕಾನ್ಶಿಯಸ್ನೆಸ್, ಟಾಪ್ ಮೋಸ್ಟ್ ಕಾನ್ಶಿಯಸ್ನೆಸ್. ಇದು ಹೇಗೆಂದ್ರೆ ಆರ್ಟಿಫಿಷಿಯಲ್ ಆಗಿ ನಾವು ಎಂತ ಹೇಳುವಂಥದ್ದು ಅನುಕರಣೆ ಮಾಡ್ಲಿಕ್ಕಿಲ್ಲ. ಇದು ಭಕ್ತಿಯಲ್ಲಿ ನಾವು ಅಡ್ವಾನ್ಸ್ ಆದ ಮೇಲೆ ಈ ಭಾವನೆ ಬರ್ತದೆ ಅಂತ. ಭಕ್ತಿಯಲ್ಲಿ ಅಡ್ವಾನ್ಸ್ ಆದ ಮೇಲೆ ಈ ಭಾವನೆ ಬರ್ತದೆ, ಈಗ ಅಲ್ಲ. ಭಕ್ತಿಯಲ್ಲಿ ಅಡ್ವಾನ್ಸ್ ಆದ್ಮೇಲೆ ಈ ಭಾವನೆ ಬರ್ತದೆ. ಒಂದು ನಿಮಿಷ, ಇದಕ್ಕೆ ಒಂದು ಭಜನ್ ಅಲ್ಲಿ ಉಂಟು. ಭಜನ್ ಅಲ್ಲಿ ಉಂಟು. ಎಸ್, ಈ ರಾಧಾಕೃಷ್ಣ ಪ್ರಾಣಮೋರ ಇದರಲ್ಲಿ ಶ್ಲೋಕ 5ನೇ ಶ್ಲೋಕದಲ್ಲಿ ನರಸಿಂಹದಾಸ್ ಠಾಕೂರ್ ಹೇಳುವಂಥದ್ದು, ಎಸ್, with the permission of all the Sakhis added by Lalita and Vishaka, I will serve the lotus feet of Radha and Krishna. ಮತ್ತೆ 6ನೇ ಶ್ಲೋಕದಲ್ಲಿ ನರಸಿಂಹ ಸರ್ವೆಂಟ್ ಆಫ್ ದಿ ಸರ್ವೆಂಟ್ ಆಫ್ ಶ್ರೀ ಕೃಷ್ಣ ಲಾಂಗ್ಸ್ ಫಾರ್ ದಿಸ್ ಸರ್ವಿಸ್ ಟು ದಿ ಡಿವೈನ್ ಕಲರ್. ಅಂದ್ರೆ ನನಗೆ ಆ ಸೇವೆ ಬೇಕಂತ. ಆಕ್ಚುಲಿ ಈಸ್ ಕ್ವಾಲಿಫೈಡ್, ಆದ್ರೆ ಲಲಿತಾ ಮತ್ತು ವಿಶಾಖನ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಲಲಿತಾ ಮತ್ತು ವಿಶಾಖನ ಹತ್ರ ಪರ್ಮಿಷನ್ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಮುಕ್ತ ಸ್ಥಿತಿಯಲ್ಲಿ ನಾನು ಕ್ವಾಲಿಫೈಡ್ ಅಲ್ಲ, ಆಕ್ಚುಲಿ ಕ್ವಾಲಿಫೈಡ್, ಆದ್ರೆ ನಾನು ಕ್ವಾಲಿಫೈಡ್ ಅಲ್ಲ. ನೋಡಿ ಈ ಥಿಂಕಿಂಗ್. ಎಸ್, ಪ್ರಹ್ಲಾದ್ ಮಹಾರಾಜನು ತನ್ನ ತಂದೆಯಿಂದ ನಾನಾ ರೀತಿಯಲ್ಲಿ ಹಿಂಸೆಗೊಳಗಾದರೂ ಆತನ ಮರಣ ನಂತರ ತನ್ನ ತಂದೆಗೆ ಮೋಕ್ಷ ನೀಡಬೇಕೆಂದು ದೇವತಂಪನ ಪುರುಷನಲ್ಲಿ ಪ್ರಾರ್ಥಿಸಿಕೊಂಡ. ನೋಡಿ ಈ ವಿಷಯ ಹೇಳುವಾಗ ನರಸಿಂಹದೇವರಿಗೆ ಹೇಳ್ತಾರೆ, ಪ್ರಹ್ಲಾದ, ನನ್ನ ಹೃದಯವನ್ನು ನೀನು ಗೆದ್ದಿದ್ದೀಯಾ ಪ್ರಹ್ಲಾದ. ಇವತ್ತಿನಿಂದ ನಾನು ನಿನ್ನ ಅಸೆಟ್. ನಿನಗೆ ನನ್ನನ್ನು ಯಾರಿಗೆ ಬೇಕಾದ್ರೂ ಮಾರಬಹುದು, ನಾನು ನಿನ್ನ ಕಿಸೆಯಲ್ಲಿದ್ದೇನೆ. ನಿನ್ನ ಈ ಅನನ್ಯ ಭಕ್ತಿ ನೋಡಿ ನನಗೆ ಟೋಟಲಿ ಪ್ಲೀಸ್ ಆಗಿದೆ ಪ್ರಹ್ಲಾದ. ಇದಕ್ಕೆ ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೇನೆ, ನಿನ್ನ ಒಂದು ತಂದೆ ಅಂತ ನಿನ್ನ 21 ಜನರೇಷನ್ ಅವರನ್ನು ನಾನು ಕ್ಷಮಿಸಿದೆ. ಅದಕ್ಕೆ ಪ್ರಭುಪಾದ ಹೇಳುವಂತದ್ದು ನೋಡಿ, ನಾವು ತಂದೆ ತಾಯಿಗೆ ಗ್ರೇಟೆಸ್ಟ್ ಗಿಫ್ಟ್ ಅಂತೆ. ಎಂತ ಗ್ರೇಟೆಸ್ಟ್ ಗಿಫ್ಟ್? ನಾವು ಮನೆ ಕಟ್ಟಿ ಕೊಡುವಂಥದ್ದು ಅವ್ರು ನೋಡುವುದಲ್ಲ, ನಾವು ಭಕ್ತಿಗೆ ಬರ್ಬೇಕಂದ್ರೆ. ಭಕ್ತಿಗೆ ಬಂದ್ರೆ ನಮ್ಮ ಒಂದು ತಂದೆ ಅಂತ 21 ಜನರೇಷನ್ ಅನ್ನು ಕೃಷ್ಣ ಕ್ಷಮಿಸ್ತಾನೆ. ಎಲ್ಲರಿಗೂ ವೈಕುಂಠದ ದ್ವಾರ ಓಪನ್ ಆಗ್ತದೆ.
ನಾವು ಮಾಡಿದ ಭಕ್ತಿಗೆ ರಿಟರ್ನ್ ನೋಡಿ. 21 ಜನರೇಷನ್. ನಾವು ಎಂತೆಂತ, ಹೇಗಂದ್ರೆ ಕೆಲವೊಮ್ಮೆ ತುಂಬಾ ಸಮಸ್ಯೆ ಇರ್ತದೆ, ಆಗ ಪೂಜೆ ಮಾಡ್ತಾರೆ. ಎಂತಂದ್ರೆ ಈ ಪೂಜೆ, ಯಾಕಂದ್ರೆ ಅವರು ಪಿತೃನವ್ರಿಗೆ ಇದು ಮಾಡ್ಲಿಲ್ಲ, ಅದು ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ, ಈ ದೋಷ ಬಂದು ಇದು. ಆಕ್ಚುಲಿ ಭಕ್ತನಾಗ್ಬೇಕಂತೆ. ಭಗವಂತ ಎಲ್ಲ ಜನರೇಷನ್ ಅನ್ನು 21 ಜನರೇಷನ್ ಅನ್ನು ಕ್ಷಮಿಸ್ತಾನೆ. ದಿಸ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್. ಹಾಗಾಗಿ ನರಸಿಂಹನಿಗೆ ತುಂಬಾ ಖುಷಿ ಆಗ್ತದೆ ಪ್ರಹ್ಲಾದನ ಅನನ್ಯ ಭಕ್ತಿ. ಯಾಕೆಂದ್ರೆ ಅವನಿಗೆ ನೋಡಿ, ಇದನ್ನು ಯಾರು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕಿಲ್ಲ. ನಿಮ್ಗೆ ಜೀವನ ಪೂರ್ತಿ ಯಾರಾದ್ರೂ ಸಮಸ್ಯೆ ಕೊಡ್ತಾರೆ, ಮತ್ತೆ ನೀವು ಅವರಿಗೆ ಒಳ್ಳೇದಾಗ್ಲಿ ಅಂತ. ಹೇಗೆ ಇದು ಸಾಧ್ಯ? ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಇದು ಯಾವಾಗ ನಾವು ಉನ್ನತ ಮಟ್ಟದ ಕೃಷ್ಣ ಬಗ್ಗೆಯಲ್ಲಿ ಇರ್ತೇವೆ ಆಗ ಮಾತ್ರ ಸಾಧ್ಯ. ಇಲ್ಲದ ಸಾಧ್ಯವಿಲ್ಲ. ಹಾಗಾಗಿ ನಾವು ಭಕ್ತಿ ಮಾಡುವುದು ಶ್ರೇಷ್ಠ ಕೊಡುಗೆ. ಯಾರಿಗೆ? ನಮ್ಮ ಹೋಲ್ ಫ್ಯಾಮಿಲಿಗೆ, ನಮ್ಮ ಕುಟುಂಬ ಡೆಲಿವರಿ ಆಗ್ತದಂತೆ. ನಮ್ಮ ತಂದೆ ತಾಯಿ ಮಾತ್ರ ಅಲ್ಲ, ಎಲ್ಲರೂ ಎಲಿವೇಟ್ ಆಗ್ತಾರೆ. ಹಾಗಾಗಿ ನಾವು ಸೀರಿಯಸ್ ಆಗಿ ಪ್ರಹ್ಲಾದ್ ಮಹಾರಾಜ್ ಯಾವ ರೀತಿ ಅನನ್ಯ ಭಕ್ತಿ ಮಾಡ್ತಾ ಇದ್ದಾರೆ ಆ ರೀತಿ ನಾವು ಮಾಡ್ಬೇಕು. ಭಕ್ತಿ ಮಾಡ್ಬೇಕು. ತಂದೆಯಾದ ನಾನಾ ರೀತಿಯಲ್ಲಿ ಹಿಂಸೆಗೊಳಗಾದರೂ ಆತನ ಮರಣ ಅಂತ ನನ್ನ ತಂದೆಗೆ ಮೋಕ್ಷ ನೀಡಬೇಕೆಂದು ದೇವತನ ಪರಮೇಶ್ವರಲ್ಲಿ ಪ್ರಾರ್ಥಿಸೋಣ. ಯಾವ ವರವನ್ನಾದರೂ ಆತ ಬೇಡಬಹುದಾಗಿದ್ದರೂ ಬೇರೆಯನ್ನು ಕೇಳದೆ ತನ್ನ ನಾಸ್ತಿಕ ತಂದೆಗೆ ಮೋಕ್ಷ ದೊರಕಲೆಂದು ಪ್ರಾರ್ಥಿಸಿದ. ನೋಡಿ, ಎಂತ ಬೇಕಿದ್ರು ಕೇಳ್ಬೋದಿತ್ತ. ಈಗ ನಾವಾದ್ರೆ ಎಂತ ಕೇಳ್ತಿದ್ದೇವೆ? ನಮ್ದು ಬೇರೆ ಲಿಸ್ಟೇ ಬೇರೆ ಇರ್ತದೆ. ಇಂಥದ್ದು ಲಿಸ್ಟ್ ಇಲ್ಲ. ನಮ್ಮ ಲಿಸ್ಟ್ ಅಲ್ಲಿ ಇಂಥದ್ದೆಲ್ಲ ಬರುವುದಿಲ್ಲ. ಅವ ಶತ್ರು, ಅವ ಆಗ್ಲಿ ಸಾಯ್ಲಿ, ಅವನ್ನೆಲ್ಲ ಕಚ್ಚಿ ಹೋಗ್ಲಿ, ನಾವು ಈ ರೀತಿ ಹೇಳ್ತಿದ್ದೇವೆ. ನಮ್ಗೆ ಅವ್ರದ್ದು ನೆನಪೇ ಬರ್ಲಿಕ್ಕಿಲ್ಲ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಆ ರೀತಿ ಮಾಡಿದಲ್ಲ. ಅವ್ರೆಂತ ಪ್ರಾರ್ಥನೆ ಮಾಡಿದ್ರು? ಎಸ್, ನಾನು ಎಲ್ಲಿಯಾದ್ರೂ ಒಳ್ಳೇದು ಮಾಡಿದ್ರೆ ನನ್ನ ತಂದೆಯನ್ನು ಕ್ಷಮಿಸು. ನಾನು ಎಲ್ಲಿಯಾದ್ರೂ ಒಳ್ಳೇದು ಮಾಡಿದ್ರೆ. ನರಸಿಂಹನಿಗೆ ತುಂಬಾ ಖುಷಿಯಾಯಿತು. ತನ್ನ ತಂದೆಯ ಪ್ರಚೋದನೆಯಿಂದ ತನಗೆ ಹಿಂಸೆ ನೀಡಿದ ಯಾರನ್ನು ಸಹ ಆತ ಎಂದು ಶಪಿಸಲಿಲ್ಲ. ನೋಡಿ, ನಾವಾದ್ರೆ ಎಷ್ಟು ಶಾಪ ಕೊಡ್ತಾ ಹೋಗ್ತೇವೆ. ಸ್ವಲ್ಪ ನಾವು ಹೋಗುವಾಗ ಎಂತ ನಮ್ಗೆ ತಾಗಿದ್ರೆ ನಾವು ಅಲ್ಲಿಯೇ ಶಾಪ ಕೊಡ್ತೇವೆ. ನಿಮಗೆ ಸರಿ ನೋಡ್ಲಿಕ್ಕೆ ಆಗೋದಿಲ್ಲ, ನೀ ಹೀಗೆ ಮಾಡಿದೆ. ನಮ್ಗೆ ನೋವು, ಬಾಡಿಯಲ್ಲಿ ಪೇನ್ ಆಗುವಾಗ ನಾವು ಶಾಪ ಮಾಡ್ತೇವೆ. ಮತ್ತೆ ನಮ್ಗೆ ಇಮೋಷನಲ್ ಪೇನ್ ಆಗುವಾಗ ನಾವು ಶಾಪ ಮಾಡ್ತೇವೆ. ಎಲ್ಲ ರೀತಿಯಲ್ಲಿ ನಾವು ಶಾಪ ಮಾಡ್ತಾ ಇರ್ತೇವೆ. ಆದ್ರೆ ಈ ಪೇನ್ ಅನ್ನು ಸಹಿಸುವಂಥದ್ದು ನಿಜವಾದ ವಿದ್ಯೆ. ಅದು ಭಕ್ತಿಯಲ್ಲಿ ಅಡ್ವಾನ್ಸ್ ಆದ್ರೆ ಮಾತ್ರ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಇದು ಪೇನ್ ಅಲ್ಲ, ನನಗೆ ಇದಕ್ಕಿಂತ ಜಾಸ್ತಿ ಪೇನ್ ಸಿಗ್ಬೇಕು. ನಾನಂದ್ರೆ ಈ ಪೇನ್ ಸಿಗ್ಲಿಕ್ಕೆ ನಾನು ಎಂತಂದ್ರೆ ಎಲಿಜಿಬಲ್ ಟು ಟೇಕ್ n ನಂಬರ್ ಆಫ್ ಪೇನ್ಸ್. ಇದು ಶುದ್ಧ ಭಕ್ತನ ನೆಲೆ. ಹಾಗಾಗಿ ಅವನಿಗೆ ಅದು ಪೇಯ್ನೇ ಅಲ್ಲ. ಈಗ ನಾವೆಂತ ಎಣಿಸೋದು? ನನಗೆ ಪೇಯ್ನೇ ಸಿಗ್ಬಾರ್ದು, ನನಗೆ ನೋವು ಬರಬಾರ್ದು, ಯಾಕೆಂದ್ರೆ ನಾನು ಭಕ್ತ, ನನಗೆ ಒಳ್ಳೇದಾಗ್ಬೇಕು. ಅದು ಶುದ್ಧ ಭಕ್ತ ಹಾಗೆ ಅಲ್ಲ. ನಾನು ಒಳ್ಳೆ ಜನ ಅಲ್ಲ, ನನಗೆ ನೋವು ಸಿಗ್ತಾ ಇರ್ಬೇಕು, ನಾನು ಇದಕ್ಕೆ ಎಲಿಜಿಬಲ್. ನನಗೆ ಭಗವಂತ ಇಷ್ಟು ಕೊಟ್ಟಿದ್ದಾನೆ, ಇದಕ್ಕಿಂತ ಜಾಸ್ತಿ ಕೊಡ್ಬೇಕು ಅವ ನೋವು. ತದ್ವಿರುದ್ಧ ನಮಗೆ ಮತ್ತೆ ಶುದ್ಧ ಭಕ್ತನ ನೋಡಿ, ನಮ್ದು ಯಾವ್ದು ಇಚ್ಛೆಗಳು, ಶುದ್ಧ ಭಕ್ತನ ಇಚ್ಛೆಗಳು ನೋಡಿ, ಅದು ಮ್ಯಾಚೇ ಆಗುವುದಿಲ್ಲ. ನಮ್ದು ಮತ್ತೆ ಅವನು ಮ್ಯಾಚೇ ಆಗುವುದಿಲ್ಲ. ಹೇಗೆ ನಮ್ದು ಇದೇ ಬೇರೆ, ನಮ್ಗೆ ನೋವು ಬೇಡ, ನಮ್ಗೆ ಬಾಡಿಲಿ ಪೇಯ್ನ್ ಬೇಡ, ನಮ್ಗೆ ಸಫರಿಂಗ್ ಬೇಡ. ಶುದ್ಧ ಭಕ್ತನಿಗೆ ಬಾಡಿಲಿ ಪೇಯ್ನ್ ಬೇಕು, ಸಫರಿಂಗ್ ಬೇಕು, ನೋವು ಬೇಕು. ಯಾಕೆಂದ್ರೆ ಅಂದ್ರೆ ನಾನು ಅಷ್ಟು ದೊಡ್ಡ ಪಾಪಿ. ಆಕ್ಚುಲಿ ನಾವು ಪಾಪಿ, ಅದು ನಾವು ಎಣಿಸೋದು ನಾನು ಸರಿ, ನಾನು ಒಳ್ಳೆ ಜನ, ನನ್ನಷ್ಟು ಒಳ್ಳೆ ಜನ ಯಾರು ಇಲ್ಲ, ಇದು ನಮ್ಮ ಥಿಂಕಿಂಗ್. ಆದ್ರೆ ಶುದ್ಧ ಭಕ್ತಿ ಅಂತ ಎಣಿಸುವಂಥದ್ದು, ನನ್ನಷ್ಟು ದೊಡ್ಡ ಪಾಪಿ ಯಾರು ಇಲ್ಲ, ನಾನು ದೊಡ್ಡ ಪಾಪಿ. ಅವ ಪಾಪಿ ಅಲ್ಲ, ಆದ್ರೆ ಅವ ಯೋಚನೆ ಮಾಡೋದು ಹಾಗೆ. ಇದೆಲ್ಲ ಆರ್ಟಿಫಿಷಿಯಲ್ ನಮ್ಗೆ ಮಾಡ್ಲಿಕ್ಕೆ ಆಗುದಿಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನಾವು ಕೂಡ ನಾನು ಪಾಪಿ ಅಲ್ಲ, ಅದು ಒಳಗಿಂದ ಬರ್ಬೇಕು.
ಪ್ರಭುಪಾದ ಹೇಳುವಂಥದ್ದು, ಚೈತನ್ಯ ಶ್ರೀರಾಮದ ಆಥರ್ ಕೃಷ್ಣರಾಜ್ ಕವಿರಾಜ್ ಗೋಸ್ವಾಮಿ ಅವ್ರು ಹೇಳುವಂಥದ್ದು, ಐ ಆಮ್ ದಿ ಲೋವೆಸ್ಟ್ ದೆನ್ ದಿ ವರ್ಮ್ ಇನ್ ದ ಸ್ಟೂಲ್. ನಾನು ಆ ಮಲದಲ್ಲಿರುವ ಆ ಕೀಟಕ್ಕಿಂತ ಕೂಡ ನಾನು ನೀಚ ಅಂತ ಪ್ರಭುಪಾದ ಹೇಳುವಂಥದ್ದು. ಈ ರಿಯಲಿ ಫೀಲ್ಸ್ ದಟ್, ಈಸ್ ನಾಟ್ ಸೇಯಿಂಗ್ ಆರ್ಟಿಫಿಷಿಯಲಿ, ಈಸ್ ಇನ್ ದಟ್ ಪ್ಲಾಟ್ಫಾರ್ಮ್, ಆಕ್ಚುಲಿ ಈಸ್ ನಾಟ್, ಬಟ್ ರಿಯಲಿ ಫೀಲ್ಸ್. ನಾವು ರಿಯಲಿ ಆಗಿ ಹಾಗೆ ಫೀಲ್ ಮಾಡುವುದಿಲ್ಲ, ನಾವು ಜಸ್ಟ್ ಹೆಸರಿಗೆ ಎಸ್ ಐ ಆಮ್ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್. ಒಳಗಿಂದ ನಾನು ದೊಡ್ಡ ಜನ, ನಾನು ಗ್ರೇಟ್, ಇದು ಒಳಗಿಂದ ನಮಗೆ ಉಂಟು. ಆದ್ರೆ ಹೇಳುವಾಗ ನಾನು ತುಂಬಾ ಹಂಬಲ್ ಸರ್ವೆಂಟ್, ನಾನು ಬರೆಯುವಾಗೆಲ್ಲ ನಾನು ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್. ಒಳಗಿಂದ ನಮ್ಗೆ ಅದಿಲ್ಲ. ಒಳಗಿಂದ ಬರುವಂಥದ್ದು ಯಾವಾಗ ಭಕ್ತಿಯಲ್ಲಿ ಅಡ್ವಾನ್ಸ್ ಆದ್ಮೇಲೆ ವಿ ಫೀಲ್ ಎಸ್ ನಾನು ಏನು ಅಲ್ಲ ಅಂತ. ಎಸ್, ಅದಕ್ಕೆ ಅವರು ಶಪಿಸಲಿಲ್ಲ. ನೆಕ್ಸ್ಟ್ ಶ್ಲೋಕ 47. ಯತ್ ಪ್ರಸಾದತ್ ಇದಂ ವಿಶ್ವಂ ಪ್ರಸೀದತಿ ಯತ್ ಆತ್ಮಕಂ ಸದೃಕ್ ಭಗವಾನ್ ಯಸ್ಯ ತೋಷ್ಯತೆ ಅನನ್ಯಯ ದೃಶ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ. ಪ್ರತಿಯೊಬ್ಬರು ಆತನಿಂದ ಪ್ರಸನ್ನರಾಗುತ್ತಾರೆ, ಏಕೆಂದರೆ ಭಗವಂತನ ಬಿಟ್ಟು ಬೇರೆಯನ್ನು ಬಯಸದ ಭಕ್ತನಿಂದ ವಿಶ್ವದ ಪರಮನಿಯಂತ್ರಕ ದೇವೋತ್ತಮ ವಂಶದ ತೃಪ್ತನಾಗ. ಯಾಕೆ ಎಲ್ಲರೂ ಪ್ರಹ್ಲಾದ ಮಹಾರಾಜರಿಂದ ಪ್ರಸನ್ನರಾಗುತ್ತೆ? ಯಾಕೆಂದ್ರೆ ಭಗವಂತನ ಬಿಟ್ಟು ಬೇರೆಯವನಿಗೆ ಯಾವುದೇ ಥಾಟ್ ಇಲ್ಲ, ಬೇರೆ ಥಾಟೇ ಇಲ್ಲ. ಎಸ್, ಇವತ್ತು ಈಗ ನಮ್ಗೆ ಥಾಟ್ ಇಂದ ಬರುವಂಥದ್ದು, ಎಸ್ ನನ್ನ ನೆಕ್ಸ್ಟ್ ಮಗ ಫಸ್ಟ್ PUC, ಮತ್ತೆ PUC ಆದ್ಮೇಲೆ ಅವನಿಗೆ ಈಗೀಗ MBBS ಮಾಡಿಸ್ಬೇಕು, ಮತ್ತೆ ಇದು ಮಾಡಿಸ್ಬೇಕು, ಮತ್ತೆ ಈಗ ನನ್ನ ಮಗಳು 10th ಸ್ಟ್ಯಾಂಡರ್ಡ್, ಮತ್ತೆ ಅವಳನ್ನು ಇದಕ್ಕೆ ಹಾಕ್ಬೇಕು, ಇದು ಮಾಡಬೇಕು. ನನ್ನ ಹಸ್ಬೆಂಡ್ ಈಗ ಇದು ನೆಕ್ಸ್ಟ್ ಹೀಗೆ ಮಾಡಬೇಕು, ಹೀಗೆ ನನ್ನ ವೈಫ್ ಹೀಗೆ ತಂದೆ ತಾಯಿ ಹೀಗೆ. ನಮ್ಗೆ ಇಂಥದ್ದೆಲ್ಲ 1000 ಥಾಟ್ಸ್ ಬರ್ತದೆ. ಇದಾಗಬೇಕು, ನಮ್ದೆಲ್ಲ ಪ್ಲಾನ್ಸ್, 5 year ಪ್ಲಾನ್, 10 year ಪ್ಲಾನ್ ಎಲ್ಲ ನಮ್ದು ತಲೆಯಲ್ಲಿ ಆಗ್ತಾ ಇರ್ತದೆ. ಹೀಗೆ ಮಾಡಬೇಕು. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಹಾಗೆ ಅಲ್ಲ. ಭಗವಂತನ ಪಾದ ಸೇವೆ ಬಿಟ್ಟು ಬೇರೆ ಯಾವುದು ಪ್ಲಾನೇ ಇಲ್ಲ. ಅದಕ್ಕೆ ಭಗವಂತನಿಗೆ ಪ್ಲೀಸ್ ಆಗುವಂಥದ್ದು. ಈಗ ನಾವು ಕೆಲವೊಮ್ಮೆ ಹೇಳ್ಬೋದು, ಯಾಕೆ ಪ್ರಹ್ಲಾದ್ ಮಹಾರಾಜ್ ಅಷ್ಟು ಪ್ಲೀಸ್ ಆಗುವಂಥದ್ದು ಭಗವಂತನಿಗೆ? ಯಾಕೆಂದ್ರೆ ಭಗವಂತನ ಸೇವೆ ಬಿಟ್ಟು ಬೇರೆ ಯಾವುದು ಪ್ಲಾನ್ ಇಲ್ಲ, ಬಿಟ್ಟು ಬೇರೆ ಯಾವುದಿಲ್ಲ. ನಮ್ದಾದ್ರೆ ಕೂತಲ್ಲಿ 1000 ಪ್ಲಾನ್ ಬರ್ತದೆ. ಇದು ಮಾಡುವ, ನೆಕ್ಸ್ಟ್ ಮಂತ್ ಇದು ಮಾಡುವ, ಈಗ ಇದು ಮಾಡುವ, ತುಂಬಾ ಪ್ಲಾನ್ಸ್ ಬರ್ತದೆ. ಆದ್ರೆ ಭಗವಂತನ ಶುದ್ಧ ಭಕ್ತಿ ಹೇಗಂದ್ರೆ, ಎಸ್ ನನಗೆ ಭಗವಂತನ ಸೇವೆ ಮಾಡ್ಬೇಕಷ್ಟೇ. ಭಗವಂತನ ಬಿಟ್ಟು ಬೇರೆಯನ್ನು ಬಯಸದ ಭಕ್ತನಿಂದ ವಿಶ್ವದ ಪರಮ ದೇವೋತ್ತಮ ವಂಶದ ಇದರಲ್ಲಿ ಭಗವಂತ ತೃಪ್ತಿ ಆಗ್ತಾನೆ. ಈ ಭಾವಾರ್ಥ ನೋಡುವ, ದೇವೋತ್ತಮ ಪರಮಪುರುಷನು ಪರಮಾತ್ಮನಾಗಿ ಎಲ್ಲೆಲ್ಲೂ ಇರುತ್ತಾನೆ. ಈಗೆಂತಂದ್ರೆ ನಾವು ಅದನ್ನ ನನಗೆ ಅಂತ ಹೇಳಿದ್ರೆ ಅದು ನಾವು ಪ್ಲಾನ್ ಬಿಡುವುದ ಅಲ್ಲ, ಬಿಡಬಾರ್ದು. ಯಾಕೆಂದ್ರೆ ನಾವು ಭೌತಿಕ ಲೋಕದಲ್ಲಿದ್ದೇವೆ, ಅದೆಲ್ಲ ಪ್ಲಾನ್ ಮಾಡ್ಬೇಕು. ಆದ್ರೆ ನಮ್ಗೆ ಭಗವಂತನ ಸೇವೆ ಕೂಡ ನಮ್ ಪ್ಲಾನ್ ಬರ್ಬೇಕು. ಹೇಗೆಂದ್ರೆ ಅದನ್ನ ನಾವು ಬಿಡುವುದಂತಲ್ಲ, ಯಾಕೆ ನಾವು ಇಲ್ಲಿದ್ದೇವೆ, ನಾವು ಅದನ್ನ ಮಾಡ್ಲೇಬೇಕಲ್ಲ, ಅದಕ್ಕೆ ಆಪ್ಷನ್. ಆದ್ರೆ ಭಗವಂತನ ಸೇವೆಗೆ ನಾವು ಹೇಗೆ ಪ್ಲಾನ್ ಮಾಡ್ತಾ ಇದ್ದೇವೆ? ಬರ್ತಾ ಉಂಟಾ ನಮ್ಗೆ ಪ್ಲಾನ್? ಎಂತಾದ್ರು ಬರ್ತಾ ಉಂಟಾ? ಎಂತಾದ್ರು 1 ತಿಂಗಳಲ್ಲಿ 1 ದಿವಸ ಆದ್ರೂ ಬರ್ತದ? ಇಲ್ಲ. ಇದಕ್ಕೆ ನಮ್ಗೆ ನಮ್ಮ ಈ ಭೌತಿಕಕ್ಕೆ ನಮ್ಗೆ ದಿವಸದಲ್ಲಿ 1000 ಪ್ಲಾನ್ ಬರ್ತದೆ. ಅದಕ್ಕೆ ಭಗವಂತನ ಇದಕ್ಕೆ ತಿಂಗಳಲ್ಲಿ ಒಮ್ಮೆ ಕೂಡ ನಮಗೆ ಬರುವುದಿಲ್ಲ ಪ್ಲಾನ್. ಹಾಗಾಗಿ ನಾವು ಬ್ಯಾಲೆನ್ಸ್ ಮಾಡ್ಬೇಕು. ಇದು ಕೂಡ ಪ್ಲಾನ್ ಇರಬೇಕು, ಅದು ಕೂಡ ಇರಬೇಕು. ಆದ್ರೆ ಇದನ್ನು ಮಾಡ್ತಾ ಹೋದ್ರೆ ಅದು ಕೂಡ ಆಗ್ತದೆ, ಆಟೋಮೆಟಿಕ್ ಆಗ್ತದೆ. ಯಾವಾಗ ನಾವು ಯಸ್ಮಿನ್ ತುಷ್ಟೇ ಜಗತ್ತುಷ್ಟೇ, ಗಿಡದ ಬುಡಕ್ಕೆ ನೀವು ನೀರು ಹಾಕಿದ್ರೆ ಮತ್ತೆ ನೀವು ಗಿಡದ ಬ್ರಾಂಚಿಗೆ ಹಾಕ್ಬೇಕಂತಿಲ್ಲ, ಸ್ಟೆಮ್ಮಿಗೆ ಹಾಕ್ಬೇಕಂತಿಲ್ಲ, ಲೀಫಿಗೆ ಹಾಕ್ಬೇಕಂತಿಲ್ಲ, ಎಲ್ಲದಕ್ಕೂ ಹೋಗ್ತದೆ. ಆಗ ಮೇನ್ ಪ್ಲಾನ್ ಇದಕ್ಕೆ ಮಾಡಿ, ಭಗವಂತ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ದೇವೋತ್ತಮ ಪರಮಪುರುಷನು ಪರಮಾತ್ಮ ಎಲ್ಲೆಲ್ಲೂ ಇರುತ್ತಾನೆ ನೋಡಿ. ಅಲ್ಲದೆ ಆತ ತನ್ನಿಷ್ಟದಂತೆ ಯಾರನ್ನು ಬೇಕಾದ್ರೂ ನಿರ್ದೇಶಿಸಬಲ್ಲ. ಯಾರನ್ನು ಬೇಕಿದ್ದ ನಿರ್ದೇಶಿಸಬಹುದಂತೆ, ಇಷ್ಟದಂತೆ. ಮುಂದೆ ದ್ವಿತೀಯ ಮೊಮ್ಮಗನಾಗಲಿರುವವನು ಮಹಾಭಕ್ತನಾಗುವನೆಂದು ಆತನ ತಂದೆ ಶತ್ರುಗಳು ಸೇರಿ ಎಲ್ಲದಿಂದಲೂ ಆತ ಮೆಚ್ಚುಗೆ ಪಡೆಯುವನೆಂದು ಭವಿಷ್ಯ ನುಡಿಲಾಯ್ತು ನೋಡಿ. ಭವಿಷ್ಯವನ್ನು ಕಶ್ಯಪ ಈಗಲೇ ಹೇಳ್ತಾ ಇದ್ದಾನೆ ರೀತಿಗೆ. ಇನ್ನೂ ಬರ್ಲಿಲ್ಲ ಪರೀಕ್ಷೆ ಯಾರು ಪ್ರಹ್ಲಾದ ಮಹಾರಾಜ್ ಹುಟ್ಟಲಿಲ್ಲ, ಈಗಲೇ ಫ್ಯೂಚರ್ ಗೊತ್ತಾಗಿದೆ. ಏಕೆಂದ್ರೆ ಆತ ದೇವೋತ್ತಮ ಪರಮಪುರುಷನ ಬಿಟ್ಟು ಬೇರೆ ಯಾವ ದೃಷ್ಟಿಯನ್ನು ಹೊಂದಿರುವುದಿಲ್ಲ. ಯಾಕೆಂದ್ರೆ ಪರೀಕ್ಷಿತ್ ಮಹಾರಾಜಿಗೆ ಭಗವಂತ ಬಿಟ್ಟು ಬೇರೆ ಯಾವುದೂ ಯೋಚನೆ ಇಲ್ಲ.
ಶುದ್ಧ ಭಗವದ್ಭಕ್ತನು ಎಲ್ಲೆಡೆಯಲ್ಲಿಯೂ ತನ್ನ ಆರಾಧ್ಯ ದೇವ ಇರುವಿಕೆಯನ್ನು ಕಾಣುತ್ತಾನೆ. ಶುದ್ಧ ಭಕ್ತ ಇಲ್ಲಿದ್ದಾನೆ, ಆದ್ರೆ ಅವ್ರ ಟೋಟಲ್ ಗೋಲೋಕವನ್ನು ಇಟ್ಕೊಂಡಿದ್ದಾನೆ. ಅವನ ಸ್ಮರಣೆಯಲ್ಲಿ ಎಲ್ಲ ಮಾನಸದೆಯಾಗಿ ಜೋಗುಷ್ಮೋರ್ ಅರ್ಪಿತದು ಒಬ್ಬರೇ ನಂದಗೀಶ್ವರ ಇರ್ಲಿಕ್ಕೆ ಮಾತ್ರ ಇಲ್ಲಿ ಇದ್ದಾನೆ, ಆದ್ರೆ ಅವ ಬಾಡಿ ಇಲ್ಲಿ ಉಂಟು, ಆದ್ರೆ ಟೋಟಲಿ ಅವನ ಮೈಂಡ್ ಎಲ್ಲವೂ ವೃಂದಾವನದಲ್ಲಿ ಉಂಟು. ಇದು ಶುದ್ಧ ಭಕ್ತ. ಶುದ್ಧ ಭಗವದ್ಭಕ್ತನು ಎಲ್ಲೆಡೆಯೂ ತನ್ನ ಆರಾಧ್ಯ ಇರುವಿಕೆಯನ್ನು ಕಾಣುತ್ತಾನೆ. ಭಗವಂತನು ಪರಮಾತ್ಮನಾಗಿ ಎಲ್ಲ ಜೀವಿಗಳಲ್ಲಿ ವಾಸಿಸ್ತಾನೆ. ನೋಡಿ, ಪರಮಾತ್ಮನಾಗಿ ನಮ್ಮ ಎಲ್ಲ ಜೀವಿಯಲ್ಲಿದ್ದಾನೆ. ಆತ ಎಲ್ಲರ ಹೃದಯದಲ್ಲಿ ಇರುವುದರಿಂದಲೂ ಅವರೆಲ್ಲರೂ ಶುದ್ಧ ಭಕ್ತನೊಡನೆ ಸ್ನೇಹದಿಂದ ಇರುವಂತೆ ನಿರ್ದೇಶಿಸ್ತಾನೆ. ಹಾಗಾಗಿ ಎಂತ ಆಗ್ತದೆ ಇಲ್ಲಿ? ಶುದ್ಧ ಭಕ್ತನೊಡನೆ ಸ್ನೇಹದಿಂದ ಇರುವಂತೆ. ಇದಕ್ಕೆ ಎಕ್ಸಾಂಪಲ್ ರಷ್ಯಾ. ಪ್ರಭುಪಾದ್ ರಷ್ಯಾಕ್ಕೆ ಹೋಗ್ತಾರೆ. ರಷ್ಯಾದಲ್ಲಿ ಹೇಗೆ ಅಂದ್ರೆ ಕಮ್ಯುನಿಸ್ಟ್ ಕಂಟ್ರಿ. ರಷ್ಯಾದಲ್ಲಿ ಪ್ರಭುಪಾದ್ ಭಗವದ್ಗೀತೆ ಕೈಯಲ್ಲಿ ಕೂಡ ಇತ್ತು. ಹಾಗೆ ಇಮಿಗ್ರೇಷನ್ ಡಿಪಾರ್ಟ್ಮೆಂಟ್ನವರು ಪ್ರಭುಪಾದ ನಿಲ್ಲಿಸ್ತಾರೆ. ಮಾಸ್ಕೋದಲ್ಲಿ ಬರ್ತಾನೆ. ಉಳಿದವರು ಪ್ಯಾಂಟ್ ಶರ್ಟ್ ಅಲ್ಲಿ ಇದ್ರು, ಪ್ರಭುಪಾದ್ ಈ ನಮ್ಮ ವೈಷ್ಣವ ಡ್ರೆಸ್ ಅಲ್ಲಿ ಇದ್ರು. ಪ್ರಭುಪಾದ ಕೈಯಲ್ಲಿ ಬುಕ್ಸ್ ತಗೊಂಡು ಹೀಗೆ ನೋಡ್ತಾನೆ. ನೋಡಿದ ಮೇಲೆ ಹೇಳ್ತಾನೆ, ಎಸ್ ಯು ಕ್ಯಾನ್ ಗೋ. ಮತ್ತೆ ಪ್ರಭುಪಾದ ಹೇಳ್ತಾರೆ ಶಿಷ್ಯರ ಹತ್ರ, ಯಾಕೆ ಅವನನ್ನು ಬಿಟ್ಟ? ಯಾಕೆಂದ್ರೆ ಅವನ ಹೃದಯದಲ್ಲಿ ಕೂಡ ಪರಮಾತ್ಮ ಇದ್ದಾನೆ, ನನ್ನ ಹೃದಯದಲ್ಲಿ ಕೂಡ ಇದ್ದಾನೆ. ಪರಮಾತ್ಮ ಇಂಡಿಕೇಶನ್ ಮಾಡಿದ ಬಿಡು ಅಂತ. ಹಾಗೆ ಇಲ್ಲಿ ನೋಡಿ, ಅದು ಸೂಟ್ ಆಗ್ತದೆ ಇಲ್ಲಿಗೆ. ಎಲ್ಲರ ಹೃದಯದಲ್ಲೂ ಇರುವುದರಿಂದ ಅವರೆಲ್ಲರೂ ಶುದ್ಧ ಭಕ್ತನೊಡನೆ ಸ್ನೇಹದಿಂದ ಇರುವಂತೆ ನಿರ್ದೇಶಿಸ್ತಾನೆ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ ಎಂತ ಅಂದ್ರೆ ಹರಿದಾಸ್ ಠಾಕೂರ್ ಸಿದ್ಧ ಬಕೂಲ, ಜಗನ್ನಾಥಪುರಿಯಲ್ಲಿ ಸಿದ್ಧ ಬಕೂಲದಲ್ಲಿ ಇರುವಂತದ್ದು. ಅಲ್ಲಿ ಒಂದು ಹಾವಿತ್ತು. ಹಾಗೆ ಜನರು ಅಲ್ಲಿ ಹೋಗ್ಲಿಕ್ಕೆ ಹೆದರ್ತಾ ಇದ್ರು. ಒಂದ್ ದಿವಸ ಹೋಗ್ತಾರೆ ಜನರು. ಹೋಗುವಾಗ ಹರಿದಾಸ್ ಠಾಕೂರ್ ಅವರು ರಿಕ್ವೆಸ್ಟ್ ಮಾಡ್ತಾರೆ. ಹೇಳ್ತಾರೆ, ನೋಡಿ, ನಮ್ಗೆ ಡೈಲಿ ನಿನ್ನನ್ನು ಬಂದು ಭೇಟಿಯಾಗಿ ನಿನ್ನ ಆಶೀರ್ವಾದ ಪಡೆಯುವಂತ ನಮ್ಗೆ ಇಚ್ಛೆ ಉಂಟು. ಆದ್ರೆ ಇದೊಂದು ಹಾವು ಉಂಟಲ್ಲ, ಹಾವನ್ನು ನೀನು ಬೇರೆ ಜಾಗಕ್ಕೆ ಹೋಗು, ಈ ಜಾಗದಲ್ಲಿ ಇರಬೇಡ. ಅದಕ್ಕಿಂತ ಮಾಡೋದು, ಹಾವು ಅಲ್ಲಿಂದ ಹೋಗ್ತದೆ ಇಮಿಡಿಯೇಟ್. ಅವ್ರು ಮಾತಾಡ್ತಿರುವಾಗ ಹಾವು ಹೋಗ್ತದೆ. ಹರಿದಾಸ್ ಈಗ ನೋಡ್ತಾರೆ. ಯಾಕೆಂದ್ರೆ ಎಲ್ಲಾ ಜೀವಿಗಳು ಶುದ್ಧ ಭಕ್ತರೊಡನೆ ಕೋಆಪರೇಷನ್ ಇರುವಂತದ್ದು. ಯಾಕೆಂದ್ರೆ ಪರಮಾತ್ಮ ಒಳಗಿದ್ದಾನೆ. ಶುದ್ಧ ಭಕ್ತನೊಡನೆ ಸ್ನೇಹದಿಂದಿರುವಂತೆ ನಿರ್ದೇಶಿಸುತ್ತಾನೆ. ಈ ರೀತಿಯಾಗಿ ಆತ ಶುದ್ಧ ಭಕ್ತನೊಂದಿಗೆ ಪ್ರತಿಸ್ಪಂದಿಸುತ್ತಾನೆ. ನೋಡಿ, ಶುದ್ಧ ಭಕ್ತನೊಂದಿಗೆ ಪರಮಾತ್ಮ ಪ್ರತಿಸ್ಪಂದಿಸುತ್ತಾನೆ. ಅತ್ಯಂತ ಕ್ರೂರ ಪ್ರಾಣಿಯು ಕೂಡ ಭಗವದ್ಭಕ್ತನಿಗೆ ಸ್ನೇಹ ಭಾವ ತೋರಿರುವ ಅನೇಕ ದೃಷ್ಟಾಂತಗಳು ಇತಿಹಾಸದಲ್ಲಿ. ಕ್ರೂರ ಪ್ರಾಣಿ ಕೂಡ ಭಗವದ್ಭಕ್ತನಿಗೆ ಸ್ನೇಹ ಭಾವ ತೋರುವುದು ಉಂಟು. ಇದಕ್ಕೆ ತುಂಬಾ ಇತಿಹಾಸ ಉಂಟು. ಎಸ್, ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳಬಹುದು. ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಎಸ್, ರಶ್ಮಿ ಹರೀಶ್ ಬಾಬು ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಅದು ಲಲಿತಾ ವಿಶಾಖ ಹತ್ರ ನಾವು ಬೇಡಬೇಕು ಅಂತಂದ್ರಲ್ಲ ಪ್ರಭುಜಿ, ಅದು ಸ್ವಲ್ಪ ನಂಗೆ ಅರ್ಥ ಆಗ್ಲಿಲ್ಲ ಪ್ರಭುಜಿ. ಲಲಿತಾ ಮತ್ತೆ ವಿಶಾಖನದು ನಾವು ಬೇಡುದಲ್ಲ. ಎಂತಂದ್ರೆ ನರೋತ್ತಮದಾಸ್ ಠಾಕೂರ್ ಬೇಡುವಂತದ್ದು. ನರೋತ್ತಮದಾಸ್ ಠಾಕೂರ್ ಹೇಳುವಂತದ್ದು ಈ ರಾಧಾಕೃಷ್ಣ ಪ್ರಾಣಮೋಡದಲ್ಲಿ, ಲಲಿತಾ ವಿಶಾಖ ಜ್ಯೋತ ಸಾಖಿ ಬೃಂದ ಅಜ್ಞಯ ಕೊರಿವ ಸೇವಾ ಚರಣಾರವೇಂದ. ನರೋತ್ತಮದಾಸ್ ಠಾಕೂರ್ ಹೇಳುವಂತದ್ದು ವಿತ್ ದ ಪರ್ಮಿಷನ್ ಆಫ್ ಸಖೀಸ್. ಯಾರು? ಲಲಿತಾ ಮತ್ತೆ ವಿಶಾಖ, ಟಾಪ್ ಮೋಸ್ಟ್ ಸಖೀಸ್ ಅವರು. ಐ ವಿಲ್ ಸರ್ವ್ ದ ಲೋಟಸ್ ಫೀಟ್ ಆಫ್ ರಾಧಾ ಅಂಡ್ ಕೃಷ್ಣ. ನನಗೆ ರಾಧಾ ಮತ್ತು ಕೃಷ್ಣನನ್ನು ಸರ್ವ್ ಮಾಡಬೇಕು, ಆದ್ರೆ ನನಗೆ ಲಲಿತಾ ಮತ್ತು ವಿಶಾಖನ ಪರ್ಮಿಷನ್ ಬೇಕಂತ ಹೇಳುವಂತ. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಬೇರೆ ಯಾರ ಪ್ರಶ್ನೆ? ಓಕೆ, ಆಗ ನಾವು ಮುಕ್ತಾಯ